వెల్కమ్ బ్యాక్ టు బాలాజీ తులులాగ్. ఇనియాన్ శ్రీ ముఖ్య ప్రాణమఠ మానయ మఠకు పోనులే పంಡ ಅಲ್ತಾ ಇನಿತ ವಾರ್ಷಿಕ ವರ್ಧಂತೋತ್ಸವ ಆ ಪೂಜೆ ಪೂರಂಡ ಆ ಪೂಜೆ ತೂರೆ ಪೋನುಲೆ ಅಂಚನೆ ಬಾರಿ ಪೊರ್ಲುದ ಫಂಕ್ಷನ್ ಆರೆಗೊಂಡು ಅಂಚನೆ ಮಧ್ಯಾಹ್ನ ಅನ್ನ ಸಂದರ್ಭ ಉಂಡು ಅಂಚನೆ ಸುಮಾರು ಹೋಮ ಅವಡು ಅಂಚನೆ ಪೂಜೆ ಪೂರ ದೇವರನ್ನ ಪೂಜೆ ತೂಕ ಅಂಚನೆ ಅಲಂಕಾರ ಪೂರ ತೂಕ ಈನ ಪೂರ ಮಲ್ದೇರ್ ಬಂದು ಇತ್ತೆ ಮಾನಯ ಮಠ ತಲ್ಪ ಪೋಂಡುಲೆ ಪೋಯಿತ್ತೆ ಮಠ ತಡೆ ಈಗಲೇ ತೂಲಿ ಪೋಪುನ ಎಂಟ್ರೆನ್ಸ್ ಅಲ್ಲಿ ಬಾರಿ ಪೊರ್ಲು ಮಲ್ದೇರು ದೋರಾಗ ಪೂ ಪೂರ ಪಾರ್ತ್ ಅಂಚೆ ಬಂಟೀನ್ಸ್ ಪಾರ್ತ್ ಅಂಚೆ ಲೈಟಿಂಗ್ ಪೂರ ಪಾರ್ ಪೊರ್ಲು ಮಲ್ದೇರು ಅಂಚನೆ ಇತ್ತೆ ಪೋಂದುಲ್ಲೆ ಮಠಕ್ಕೆ ಈಗಲೇ ತೂಲಿ ಅಡೆ ಬತ್ತೆ ಮಠ ತಡೆಗೆ तोली निकाले बारी पूरा डेकोरेशन मल्ला वसंतो अस्यासीदाज्यं भीष्मयुद्धशरद्धविहित्वा पुरुषनारायणदं वकञ्यज्ञं परीक्षितोक्षं पुरुषं जातं वृषदाज्यम् अशोन्तां कत्वेवान् अरण्यान् ग्राम्यान् चैत्वा पुरुषनारायणदं तत्राज्ञाकरोत प्रकस्तामान् जग्भे छन्दान् जगरे तस्मादजातत्वा पुरुषनारायणदम्
ಮಾಡಿದ್ರೆ ಒಳ್ಳೆಯವರ ಪಕ್ಷದಲ್ಲಿ ನಾವು ಇರುವಂತೆ ಆಗಿದೆ. ಇವತ್ತು ನಾವು ಕೆಲವರ ಜೊತೆಗೆ ಇರ್ತೇವೆ, ಅದನ್ನು ಕೆಲವರು ಕಾಣ್ತಾರೆ, ಅದಕ್ಕೆ ಉಪ್ಪು ಹುಳಿ ಹಿಂಡಿ ಅವನನ್ನು ಅವರಿಂದ ದೂರ ಮಾಡ್ತಾರೆ. ತುಂಬಾ ನಾವು ಲೋಕದಲ್ಲಿ ಕಾಣ್ತೇವೆ, ಹೇಗಾದ್ರೂ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಥೆಯನ್ನು ಪ್ರತಿನಿತ್ಯ ಚಿಂತನೆ ಮಾಡೋಣ, ಪ್ರತಿನಿತ್ಯ ನಾವು ಈ ಕಥೆಯನ್ನು ಇದು ಮಾಡೋಣ, ಉಪಾಸನೆ ಮಾಡೋಣ. ಹನುಮಂತ ಅಂದ ತಕ್ಷಣ ರಾಮ ಸೇರಿಸಿಕೊಂಡ. ಅದೇ ನಾವು ಪ್ರಾಣದೇವರತ್ತು ನಮ್ಮ ಅರಿವನ್ನು ಹೇಳಿಕೊಳ್ಬೇಕಂತೆ, ಪ್ರಾಣದೇವರತ್ತು ನಮ್ಮ ಕಷ್ಟವನ್ನು ಹೇಳಿಕೊಳ್ಬೇಕಂತೆ. ದೇವರು ಅತ್ತಿತ್ತ ಯೋಚನೆ ಮಾಡಲ್ಲ, ರಾಮಕೃಷ್ಣರು ಅತ್ತಿತ್ತ ಯೋಚನೆ ಮಾಡಲ್ಲ, ವೇಗವಾಗಿ ನಮ್ಮ ಕೆಲಸವನ್ನು ಮಾಡಿಸಿಕೊಳ್ತಾರೆ. ಇವತ್ತಿಗೂ ನಾವು ಕೃಷ್ಣ ಮಠಕ್ಕೆ ಹೋದ್ರೆ ಇವಲ್ಲಿ ಬರುವಾಗ ಆಗುದಿಲ್ಲ, ಇದು ಇಲ್ಲದ